ಕಂಬಳದ ರಿಯಲ್ ಹೀರೋಗಳು ಅಂದರೆ ಕೋಣಗಳು. ಇಲ್ಲಿ ಓಡುವ ಕೋಣಗಳ ವೇಗಕ್ಕೆ ಸಾಟಿ ಇಲ್ಲ. ಹಾಗಾಗಿ ಕೋಣಗಳೆಂದರೆ ಕರಾವಳಿಯ ಕಂಬಳ ಪ್ರೇಮಿಗಳಿಗೆ ಮನೆಯ ಮಕ್ಕಳಿದ್ದಂತೆ. ಮೋಡ ಎಂಬ ಹೆಸರಿನ ಕಂಬಳ ಕೋಣಕ್ಕೆ ಹುಟ್ಟೂರಿನಲ್ಲಿ ಸನ್ಮಾನ ಮಾಡಲಾಯಿತು. ಕಂಬಳ ಕ್ಷೇತ್ರದಲ್ಲಿ ಮಿಜಾರು ಅಶ್ವತ್ಥಪುರ ಶ್ರೀನಿವಾಸ್ ಗೌಡ ವಿಶ್ವದಾಖಲೆ ನಿರ್ಮಿಸಲು ಇರುವೈಲು ಪಾಣಿಲ ಎಕ್ಸ್ಪ್ರೆಸ್ ಖ್ಯಾತಿಯ ಮೋಡ ಎಂಬ ಹೆಸರಿನ ಕೋಣವೇ ಕಾರಣ. ಕೋಣದ ಯಜಮಾನ ಅನೂಪ್ ಅವರನ್ನು ಕೂಡ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಮೋಡ ಅಭಿಮಾನಿ ಬಳಗದ ವತಿಯಿಂದ ಕೋಣಕ್ಕೆ ಅದ್ದೂರಿ ಸನ್ಮಾನ ಜರುಗಿತು. ಈ ವೇಳೆ ನೂರಾರು ಕಂಬಳ ಅಭಿಮಾನಿಗಳು ಗ್ರಾಮಸ್ಥರು ಉಪಸ್ಥಿತರಿದ್ದರು.